ಎರಡನೇ ಕಾಶಿಯಾಗಿ ಪ್ರಸಿದ್ಧಿ ಪಡೆದಿರುವ ಶ್ರೀ ಗವಿಗಂಗಾಧರೇಶ್ವರ ಸ್ವಾಮಿಯ ದೇವಾಲಯದಲ್ಲಿಯೂ ಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷ ಪಂಚಾಮೃತ ಅಭಿಷೇಕ ಹಾಗೂ ಹೂವಿನ ಅಲಂಕಾರವನ್ನ ಶ್ರೀದೇವರಿಗೆ ಸಮರ್ಪಿಸಲಾಗಿದೆ. ಸಂಜೆಯ ಲಕ್ಷದೀಪೋತ್ಸವ ಕಾರ್ಯಕ್ರಮದ ಜೊತೆಯಲ್ಲಿ ರಾತ್ರಿಯಿಡೀ ಜಾಗರಣೆ ಇದ್ದ ಸಲುವಾಗಿ ಶ್ರೀ ಸ್ವಾಮಿಯ ದರ್ಶನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ರು. ಏಕದೇವಂ ಶಿವಾರ್ಪಣಂ. विद्यारम्भं करिष्यामि सिद्धिर्भूत्ने सदा पद्मपत्रशालाक्षे पद्मकेशरवर्णिने नित्यं पद्मा आलयां देवीं कामाद्भासु संस्कृते नमः सूर्याय चन्द्राय मङ्गलाय बुधाय गुरुशुक्रशनिश्चराहुकेतवे नमः. गुरुब्रह्मा गुरुविष्णुदेवो महेश्वरः गुरुसाक्षात् परब्रह्म तस्मै श्रीगुरुवे नमः. माधवाय स्वाहा गोविन्दाय नमः विष्णुवे नमः वसुदेवाय नमः त्रिपुराय नमः वामनाय नमः श्रीधराय नमः विश्वशे परमात्मा गीताय चिन्ता प्राणायाम योगः ओम भूः ओम भुवः ओम स्वः ओम महः भरतवर्षे भरतखण्डे दण्डकारण्य गोदावर्याः दक्षिणे तीरे शालिवांशे बौद्धाचारे रामक्षेत्रे अस्मिन् वर्तमाने ब्रह्मणस्ता सफलं महागणपते नमः. जन्यता क्रावणाकारशं दधिक्रावणाकारशं दादेशु स्वामी देवताभ्यो नमः. समर्पयामि शुक्रमदेवोऽसि समर्पयामि तेजोऽसि गंगादेशु स्वामी देवताभ्यो नमः. आद्यस्थानं समर्पयामि मसंभवः विद्महे शास्तेयं यजमयते महानां ब्रह्मणस्काय स्तोत्रं शरणं महागणपते नमः. आस्तेयं यजमानास्ते देवमाशास्ते विश्वं देवाशास्ते यदुनं देवाशास्ते यदमेनादेशास्तं समर्पयामि शान्तरयामि विश्ववेदाः स्वस्ति नष्टाढ्यो अभिष्टदेमहि स्वस्ति नो बृहस्पति ददातु. ಶಿವರಾತ್ರಿ ಹಾಗೂ ಶಿವನ ರಾತ್ರಿ ಅನ್ನುವಂಥದ್ದು ರಾತ್ರಿ ತಿಂಗಳಲ್ಲಿ ನಡೆಯುವ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಬರ್ತದೆ. ಮಧ್ಯರಾತ್ರಿ 12 ಗಂಟೆಗೆ ಭಗವಂತನು ಸ್ವರೂಪವಾಗಿದ್ದರೂ ಸಹಿತ ಲಿಂಗ ಸ್ವರೂಪದಲ್ಲಿ ಈ ಭೂಲೋಕದಲ್ಲಿ ಪ್ರಕಟಗೊಂಡಂತ ದಿನ ಆಗಿರುವುದರಿಂದ ಈ ದಿವಸದಂದು ಶಿವನನ್ನು ಹೆಚ್ಚು ಆರಾಧನೆ ಮಾಡುವ ಮುಖಾಂತರವಾಗಿ ಶಿವನ ಧ್ಯಾನವನ್ನು ಮಾಡುವ ಮುಖಾಂತರವಾಗಿ ಶಿವನಿಗೆ ಅರ್ಚನೆ ಮಾಡುವ ಮುಖಾಂತರವಾಗಿ ಶಿವನನ್ನು ಬಹುಬೇಗವಾಗಿ ಸಂತುಷ್ಟಗೊಳಿಸುವಂತ ದಿನ ಆಗಿರುವುದರಿಂದ ಈ ದಿನವನ್ನ ಎಲ್ಲ ಸತ್ಯಕ್ಕೂ ಶಿವನನ್ನು ಮೆಚ್ಚಿಸಲಿಕ್ಕೆ ಶಿವನಿಂದ ವರವನ್ನ ಪಡೆಯಲಿಕ್ಕೆ ಈ ದಿನವನ್ನು ನಾವೆಲ್ಲರೂ ಪೂಜೆಯನ್ನು ಮಾಡಿ ನಾವೆಲ್ಲ ಆ ದಿನವನ್ನ ಆಚರಿಸ್ಕೊಳ್ತೇವೆ.
ಆ ಹಿನ್ನೆಲೆಯಲ್ಲಿ ಇವತ್ತು ಲಕ್ಷ ದೀಪೋತ್ಸವ ಸಮಾರಂಭವನ್ನು ಪ್ರತಿ ವರ್ಷದ ಪದ್ಧತಿಯಂತೆ ರಣಭೈರೇಗೌಡ ಮತ್ತು ಶ್ರೀ ಹಿರಣ್ಯ ಸ್ಮೃತಿನ ಎರಡೂ ಸಂಘದ ಸಹಯೋಗದೊಂದಿಗೆ ಪ್ರತಿ ವರ್ಷವೂ ಲಕ್ಷ ದೀಪೋತ್ಸವವನ್ನು ಈ ಶಿವರಾತ್ರಿಯ ಪರ್ವಕಾಲದಲ್ಲಿ ಆಚರಿಸುವಂಥದ್ದು ಇಡೀ ತಾಲೂಕಿಗೆ ಬಹುದೊಡ್ಡ ಒಂದು ಸಂತೋಷವಾಗಿರ್ತಕ್ಕಂಥ ವಿಚಾರ ಅನ್ನುವಂಥ ಸಂದರ್ಭಕ್ಕೆ ಈ ಒಂದು ದೀಪೋತ್ಸವದ ಉದ್ಘಾಟನೆಯಲ್ಲಿ ಈ ಗಂಗಾಧರೇಶ್ವರ ಸ್ವಾಮಿ ಇದು ಅತ್ಯಂತ ಪುರಾತನವಾದ ದೇವಸ್ಥಾನ, ದಕ್ಷಿಣ ಕಾಶಿ ಅಂತಲೇ ಹೇಳ್ತಾರೆ. ಹಿಂದೆ ಪಾಳ್ಯಗಾರರು ಒಂದು ವಂಶಸ್ಥರು ಇದನ್ನು ಭಾರಿ ಉದ್ಭವವನ್ನು ಲಿಂಗವನ್ನು ನೋಡಿ ಇದು ಯಾರು ಕೆತ್ತಿರುವಂಥ ಲಿಂಗ ಅಲ್ಲ, ತಾನಾಗಿ ಉದ್ಭವವಾಗಿರೋ ಲಿಂಗ. ಇಂತಹ ಉದ್ಭವನ ಲಿಂಗವನ್ನು ನೋಡಿ ಹಿಂದೆ ಪಾಳ್ಯಗಾರ ಇದಕ್ಕೆ ಒಂದು ವೈವಿಧ್ಯವಾದ ಅದ್ಭುತವಾದ ಪ್ರಾಕಾರವಾದ ದೇವಸ್ಥಾನ ಕಟ್ಟಿದ್ದಾರೆ. ಏನೋ ಒಂದು ಪ್ರಾಕಾರ ಅಂದರೆ ಒಂದು ಈಶ್ವರನ ದೇವಸ್ಥಾನದಲ್ಲಿ ಏನೆಲ್ಲ ಇರಬೇಕೋ ಆ ಎಲ್ಲ ಪ್ರಾಕಾರ ಈ ದೇವಸ್ಥಾನದಲ್ಲಿದೆ. ಚಂಡಿಕೇಶ್ವರ ಇದೆ, ನವಗ್ರಹ ಇದೆ, ಸತ್ಯನಾರಾಯಣ ಸ್ವಾಮಿ ಇದೆ. ಅದೇ ರೀತಿಯಾಗಿ ಎಲ್ಲ ಒಂದು ನಂದೀಶ್ವರನಿಂದ ಎಲ್ಲ ಪ್ರಾಕಾರವಾದ ದೇವಸ್ಥಾನಗಳು ಈ ಒಂದು ಗಂಗಾಧರೇಶ್ವರ ಒಂದು ದೇವಸ್ಥಾನದಲ್ಲಿದೆ. ಇದು ಅತ್ಯಂತ ಪುರಾತನ ದೇವಸ್ಥಾನ. ಇಲ್ಲಿನ ಒಂದು ವೈವಿಧ್ಯ ಏನಂದರೆ ಗಂಗಾಧರೇಶ್ವರ ಸ್ವಾಮಿಯಲ್ಲಿ ಎರಡು ಬಂಡೆಗಳ ಕವಲುಗಳ ಮಧ್ಯೆ ಸದಾ ಒಂದು ನೀರು ತೊಟ್ಟಿಗ್ತಾನೆ ಇರುತ್ತೆ. ಕನಿಷ್ಠ ಪಕ್ಷ ಅದು ಒಂದು ತೇವಾಂಶದಿಂದ ಕೂಡಿರುತ್ತೆ. ಎಂಥ ಬೇಸಿಗೆಯ ಕಡು ಬಿಸಿಲಿನಲ್ಲೂ ಸಹ ಅದು ಅತ್ಯಂತ ತೇವಾಂಶದಿಂದ ಕೂಡಿರೋದು ಅತ್ಯಂತ ಇಲ್ಲೊಂದು ಪವಾಡ. ಈ ಒಂದು ಭವಿಷ್ಯವಾದ ಒಂದು ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಪೂರ್ವಾಭಿಮುಖವಾಗಿದೆ. ಇದು ಹಿಂದೆ ಚೋಳರ ಕಾಲದಲ್ಲಿ ಕಟ್ಟಿದ್ದು ಅಂತಲೂ ಹೇಳ್ತಾರೆ. ಇದೊಂದು ಅತ್ಯಂತ ಪವಿತ್ರವಾದ ದೇವಸ್ಥಾನ. ಇನ್ನು ಮಹಾಶಿವರಾತ್ರಿ ಒಂದು ಇಲ್ಲಿ ರಣಭೈರೇಗೌಡ ಯುವಕ ಸಂಘ ಮತ್ತು ಫ್ರೆಂಡ್ಸ್ ಕ್ಲಬ್ ಸೇವಾ ಸಂಸ್ಥೆಯಿಂದ 21 ವರ್ಷಗಳ ಸತತವಾಗಿ ಲಕ್ಷ ದೀಪೋತ್ಸವ ಕಾರ್ಯ ನಡೀತಾ ಇದೆ. ಅದೇ ರೀತಿ ವಿವಿಧ ಭಕ್ತರಿಂದ ಗಿರಿಜಾ ಕಲ್ಯಾಣ ಸೇರಿದಂತೆ ಅನೇಕ ಬ್ರಹ್ಮರಥೋತ್ಸವ ಸಹ ನಡೀತಾ ಇದೆ. ಇಡೀ ಭಾರತದಲ್ಲೇ ದಕ್ಷಿಣ ಕಾಶಿಯಲ್ಲಿ ಪವಿತ್ರವಾದ ಒಂದು ದೇವಸ್ಥಾನಗಳಲ್ಲಿ ಸಹ ಉದ್ಭವ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಕೊರಟಗೆರೆಯಲ್ಲಿ ಅತ್ಯಂತ ಪವಿತ್ರವಾದ್ದು. ಇವತ್ತು ಮಹಾಶಿವರಾತ್ರಿ ಒಂದು ಇಲ್ಲಿ ವಿವಿಧ ಧಾರ್ಮಿಕ ಪೂಜೆ ಗಿರಿಜಾ ಕಲ್ಯಾಣಗಳು ನಡೀತಾ ಇದೆ.